ರಕ್ಷಿತ್ ಕ್ಷೇತ್ರಕ್ಕೆ ಗೆದ್ದುಕೊಂಡಿಲ್ಲ ಜೋರಾಗಿ ತಾಟಿ ಗೌರವದ ರಕ್ಷಿತ್ ಕ್ಷೇತ್ರಕ್ಕೆ ಅವರು ಹೇಳಿದಾಗ ಇವತ್ತು VVIP ನಾನಲ್ಲ, 30 ರೂಪಾಯಿ ಟಿಕೆಟ್ ತಗೊಂಡು ಇದನ್ನು ಇಲ್ಲಿ ತನಕ ಬೆಳೆಸಿದಾರಲ್ಲ ಅವರು VVIP. ಆ VVIPಗೆ ನಮಸ್ಕಾರ ಮಾಡಿ ಬಂದೆ. ಮಂಗಳೂರು ಕನ್ನಡ ಬಣ್ಣ ಮಾತೆಲ್ಲ ತೆಲ್ತುವಂತಿನ ಟೈಮ್ ಹೀರೋ ಬತ್ತು ಮಂಗಳೂರು ಕನ್ನಡ ಪಾತೆರ್ನ ಈ ಟ್ರೆಂಡ್ ಒಡೆಮುಟ್ಟ ಬತ್ತನ ಬಣ್ಣ ಇಂಚಪ್ಪ ಅಂಚೆ ರಡ್ ಪಿಕ್ಚರ್ ಪ್ರಿವ್ಯೂ ತುಯಾರೆ ಪೋಯ ಪೂರ ಹೋಲ್ಸೇಲ್ ಓಲಾ ಇದು ಪಿಕ್ಚರ್ ಹೊಸತ ಮಾಲ್ತನ ಕನ್ನಡ ಬಣ್ಣ ಕುಡ್ಲದ ಕನ್ನಡ ಪಾಡೋದಿಲ್ಲ ಎಂತ ಮಾರಾಯ ಸಾವ ಒಂದು ಇಂಚ ಮಲ್ತನ ಪಿಕ್ಚರ್ ಹಿಟ್ ಆಪುನು ಬಂದಿನ ಫಾರ್ಮುಲಾ ಅನ್ನೋದು ಏನೊಂದೇ ಪಿಕ್ಚರ್ ಹೆಡ್ ಔಟ್ ಅನ್ನತ್ ಮಾತ್ರ ಈ ಕಾರಣ ಡೆಫಿನೆಟ್ ರಕ್ಷಿತ್ ಆಗ ಒಂದು ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಕುರಂಜಿ ಚಿತ್ರಲ ಐತೆ ಬರಿಯರ ತಯಾರಾದ ನಾವು ದಾದಾನ ಬದುಕುಗ ಶಿವದೂತಗಳಿಗೆ ಚಿತ್ರ ಚಲನಚಿತ್ರವಾದ ಬರಿಯರ ತಯಾರಾದ ಬೊಂಬಾಟ್ ಸಿನಿಮಾ ದೂಪಿನಂಚಿನ ಮಾತಾ ತುಳು ಪ್ರೇಕ್ಷಕರಿಗಳ ನಮಸ್ಕಾರ. ಯಾನು ಸೂರಜ್ ಮಂಗಳೂರು ಇನಿ ಯಾನು ಓಲುಲ್ಲ ಎಂದು ಪಂಡ ಕುಡ್ಲದ ಅಡ್ಯಾರ್ ಗಾರ್ಡನ್ ಉಲ್ಲೆ ಇನ್ನಿಡೆ ಬೈದಿನಂಚಿನ ವಿಶೇಷದಾದ ಅಂತ ಪನ್ನಾಗ ತುಳುನಾಡು ತುಯಿನಂಚಿನ ಪುಗಾರ್ತೆದ ನಿರ್ದೇಶಕ ಬರಹಗಾರಿ ಶ್ರೀಯುತ ವಿಜಯ್ ಕುಮಾರ್ ಕೊಡಿಯಲ್ ಬಯಲ್ ಮೇರ್ನ ನಿರ್ದೇಶನ ಬಕ್ಕ ಬರವೂಪನಂಚಿನ ಶಿವದೂತ ಗುಳಿಗೆ ಪಂಪಿನಂಚಿನ ನಾಟಕದ 555ನೇ ಒಂಜಿ ಸಂಭ್ರಮಾಚರಣೆ ಅಡ್ಯಾರ್ ಗಾರ್ಡನ್ ನಡಪೆರಂಡು. ಸೊ ಈ ಕಾರ್ಯಕ್ರಮ ಎಂಚ ನಡಪುಂಡು ಬಣ್ಣದ ಈ ವಿಡಿಯೋ ನೀರು ತುಯೇರುಲ್ಲರು. ಸೊ ನಿಕ್ಲೇನ್ ಮಾತು ಲೆತ್ತೊಂದಿಯ ನೀನು ಅಡ್ಯಾರ್ ಗಾರ್ಡನ್ಗೆ ಬೈದೆ ಬಲೆ ಪೋಯಿ ಪ್ರೋಗ್ರಾಮ್ ಎಂಚ ನಡಪುಂಡು ತೂಕ ಅಂಚಿನ ಸಿನಿಮಾ ತಾರೆಯರ ಅಂಚಿನ ರಕ್ಷಿತ್ ಶೆಟ್ಟಿ, ಅನುಶ್ರೀ, ಗುರುಕಿರಣ್ ಸಮೇತ ಇನ್ನು ಗೆಸ್ಟ್ ಅದು ಬರೋದಿಲ್ಲ. ಕಾರ್ಯಕ್ರಮ ಎಂಚ ಹಾಕೊಂಡು ಬಂದು ತೂವೊಂದು ಬರ್ಕ ಬಲೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಪರ್ವದ ಕಾರ್ಯಕ್ರಮದ ಸಂಭ್ರಮದಲ್ಲಿ ಬೈದಿನಂಚಿನ ಮಾತುಗಳ ಸೊಲ್ಮೇಲೆ ಸಂದೇಹ ಮತ್ತೊಂದು ಭಾರತೀಯ ಸಂಸ್ಕೃತಿ ಬತ್ತಿನಂಚಿನ ಮಾತ ಅತಿಥಿ ಪೆರಬೆದ ಮಾನಾದಿಗಿನಿ ವೇದಿಕೆ ನಡಪಾಯರೆ ಗೌರವಾನ್ವಿತ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ರೊಂದಿಲ್ಲ ಮಾತೆನಲ ಮೋಕ್ಯದ ಗೌರವಾನ್ವಿತ ಶ್ರೀ 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 ವಿನಯ ಗುರುಜಿರು ನಮ್ಮೊಟ್ಟುಗುಳ್ಳರು ಅರೆನ ಭಾರಿ ಮೋಕಿಡು ಭಾರಿ ಪ್ರೀತಿಡು ರಡ್ಡು ಕೈ ಜೋಡ ಒಂದು ನಮಸ್ಕಾರದ ಒಟ್ಟುಗು ಕಾರ್ಯಕ್ರಮಕ್ಕೆ ಎದುಕೊಡೋದಿಲ್ಲ ತಾಟಿದ ಮಾನಾದಿಗೆ ಗೌರವಾನ್ವಿತ ವಿನಯ ಗುರುಜಿಗೆ ವಿನಯಕ ಪೂರ್ವಕವಾದ ಬತ್ತಿನಂಚಿನ ಇರೆಗೆ ಮಾನಾದಿಗದ ಲೇಸಿನ ವೇದಿಕೆ ನಡಪಾಯಿರೋ ಗೌರವಾನ್ವಿತ ವಿಜಯ್ ಕುಮಾರ್ ಕೊಡಿಯಲ್ ಬೈ ದಂಪತಿಗಳು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸರ್ ಅಂಚನೆ ಪೂರ ಗಣ್ಯ ಬಿಣ್ಣೆರೆ ಮಾತ ಗಣ್ಯ ಬಿಣ್ಣೆರೆ ಅಂಚನೆ ಮೂರು ಸೇರಿದಿನ ಎದುರು ಸೇರಿದಿನ ಪೂರ ಶಿವದೂತೆಗಳಿಗೆ ಈ ನಾಟಕದ ಯಶಸ್ಸಿಗೆ ಕಾರಣಕರ್ತರ ಇನ್ನು ಸಂಘಟಕ ಮೈತ್ರಿಯರು 555 ಪ್ರದರ್ಶನ ಆವಡಾಡ ಕಲಾ ಸಂಗಮದ ಪಯಣ 35 ವರ್ಷದ ಪಯಣೋಡು ಪೂರ ನಾಟಕಗಳಿಗೆ ಸಹಕಾರ ಗುರುತಿನ ಸಂಘಟಕ ಮಿತ್ರರಿಗೆ, ಪ್ರೇಕ್ಷಕ ಬಂಧುಗಳಿಗೆ, ಮಾಧ್ಯಮ ಬಂಧುಗಳಿಗೆ, ಕಲಾ ಸಂಗಮದ ಕಲಾವಿದರನ್ನ ಉಡಲ್ದಿಗಿನ ಸೊಲ್ಮೇಲಿನ ಸಂದವಲ್ಲ ಹಾಸ್ಯ ನಾಟಕಡೆ ತುಳು ರಂಗಭೂಮಿಗೆ ಬತ್ತಿನ ಯಾನ ಒಂದು ಗಂಭೀರ ನಾಟಕದ ಚಿಂತನೆ ಸುಮಾರು 20 ವರ್ಷದ ತುಂಬ ನಡೆದಿರ್ತಾರೆ. ಮಣಿಕಂಠ ಮೈಮೆ ಪಂಪನ ನಾಟಕದ ಮೂಲಕ ಪೌರಾಣಿಕ ನಾಟಕನ ಆರಂಭ ಮಾಡ್ತದೆ. ದೇವು ಪೂಂಜೆ, ಅಪ್ಪೆ ಮೂಕಾಂಬಿಕೆ, ಜೈ ಬಜರಂಗ ಬಲಿ ಇಂಚಿನ ನಾಟಕಗಳನ್ನು ಕೊರೆದು 2020 ಜನವರಿ 2ನೇ ತಾರೀಕಿದಾನೆ ಶಿವದೂತೆಗಳಿಗೆ ಪ್ರಥಮ ಪ್ರದರ್ಶನ ಆಡು ಎಂಕುಲು ಎನ್ನಂದಿ ನಡೆದಲು ಹೆಚ್ಚ ಮಲ್ಲ ಸಂಖ್ಯೆಯ ಪ್ರದರ್ಶನ ಆದ ಒಂದು ಚಾರಿತ್ರಿಕ ದಾಖಲೆಗೆ ಮುನ್ನುಡಿ ಬರೋಣ.
ಇನಿ ಆ ಸಂಭ್ರಮದ ಆಚರಣೆನ ಕಾರಣ ಈತೆ ಜನ ಇಂಗ್ಲು ಗಣ್ಯರೇನು ಈ ವೇದಿಕೆಯಲ್ಲಿ ಇದ್ದಾರನ್ನ ಐಕೆ ಒಂಜಂಜಿ ಕಾರಣಗಳು ಪರಮ ಪೂಜ್ಯ ಗುರುಜಿಗಳಿದ್ದಾಂಡ ಶಿವದೂತಗಳಿಗೆ ಅಲ್ಲಿ ಸುಮಾರು 3 ವರ್ಷ ನಾಟಕ ಬರೆದಿತ್ತೀಜಿ ಆ ಸಂದರ್ಭದ ನಾಟಕ ಬರೆಯಲ್ಲ ಅಂದ ಒಂದು 2 ಪೆನ್ ಕೊರಿಯರು ಆ ಪೆನ್ನಡೆ ಬರೆದಿನ ಶಿವದೂತೆಗಳಿಗೆ ಅದೇ ಈ ಸಂದರ್ಭಡಿ ನೆನಪಂತನು ಜೊತೆಗೆ ಎನ್ನ ಕಲಾ ಜೀವನಡು ವಿನಯ್ ಗುರುಜಿ ನಂಚಿನ ಸುಮಾರು ಜನತ ಆಶೀರ್ವಾದ ಏಕಿತ್ತರು ಮಸ್ತ್ ಜನತ ಸ್ವಾಮಿ ಭಗವಾನ್ ನಿತ್ಯಾನಂದನ ಆಶೀರ್ವಾದ ಇತ್ತಂದ್ರೆ ಬೇತೆ ಗುರುಜಿಲೇನ ಬೇತೆ ಆಧ್ಯಾತ್ಮಿಕ ಚಿಂತನೆ ಮಾಡಿನ ಕಲ 35 ವರ್ಷಗಳು ದಿನಕ್ಕೊಂಜಿ ದೈವಸ್ಥಾನಕ್ಕೆ ಹೋದಾಗ ಪೂರ ಅರ್ಚಕರನ್ನ ಆಶೀರ್ವಾದ ಇತ್ತು ನೆತ್ತ ಪೂರ ಒಟ್ಟು ಮೊತ್ತನೇ ಶಿವದೂತಗಳಿಗೆದ ಚಾರಿತ್ರಿಕ ದಾಖಲೆ ಎಂದು ಪಂದ್ರೆ ನಾನು ಇಷ್ಟಪಡಬೇಕು ಹೀರೋ ಆಫೀಸ್ ಬಂದು ಏನೋ ಫೋಟೋ ತೆಗೆದಿದ್ರು ಏನೋ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತಿದ್ರು ಏನೋ ಗುರುವಾಣೆ ಮಲ್ಲ ಸಂಗೀತ ನಿರ್ದೇಶನ ಆ ಸಿನಿಮಾ ಮಾಡ್ತಾರೆ ಇರ್ತದೆ ಅವಾಗ ಗುರುವಾಣೆ ಬಂದಿದ್ರು ಯಾವ ಕಲಾಭಿಕ್ಷೆಯಿಂದ ಒಂದು ಪಾತ್ರವಾದ ಸಿನಿಮಾದ ಯಶಸ್ಸಿಗೆ ಕಾರಣಕರ್ತಾರೆ ಅವೆಲ್ಲ ಈ ಸಂದರ್ಭದಲ್ಲಿ ನೆನಪು ಐಕೆ ಪ್ರತಿ ಯಶಸ್ಸಿನ 100 ಅದನ್ನ ಮಸ್ತ್ ಇಷ್ಟಪಡೋದಿದ್ದಾರೆ ಅಂತ ಬಂದ ಒಂದು ರಾಜಕಾರಣಿ ಅದನ್ನ ನಾನು ಇಷ್ಟಪಡ್ತೀನಿ ಗುರು ಬೆಳದಿಂಗಳು ಫೌಂಡೇಶನ್ ಐಕಾಪಿನ ಕೆಲಸಗಳಿಗೆ ಮೆಚ್ಚಿದೆಯ ಅಭಿಮಾನಿ ಆತ ಪದ್ಮರಾಜ್ ಸರ್ ನಾನು ಹೊಸ ಕೆಲಸ ಮಾಡ್ಕೊಂಡು ಫೋನ್ ಮಾಡ್ತಿದ್ದೀನಿ ಮಾರ್ಗದರ್ಶನ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಬೆರಿ ಕೊಟ್ಟಿದ್ದೀನಿ ನಾನು ಪದ್ಮರಾಜ್ ಸರ್ ಸಾಕಾರ ಅರ್ನ ಬಗ್ಗೆ ಪಂಡವು ಮುಗೀರ್ನ ಈಜಿ ಆತು ಮಲ್ಲ ದಾನಿಯಾರು ಒಬ್ಬೊಂಜಿ ಪುದರ್ಗೆ ಆಸೆ ಪಡೆದಂತೆ ಆರು ಮಧ್ಯಾಹ್ನ ಕೆಲಸಗೋಸ್ಕರ ಈ ಸಂದರ್ಭ ತಂದಿದ್ದೆ ನಾನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅರ್ನ ಸಾಧನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅವು ಪನ್ನೊಂದು ಹೆಚ್ಚು ಅಡ ಇನಿಯಾರು ಬರೆಯ ಒಪ್ಪನ ಕಾರಣ ಸಾಲು ಬ್ಲಾಕ್ ಬಾಸ್ಟರ್ ಚಿತ್ರದ ಹಿಟ್ ಪ್ರದರ್ಶನ ಗೌರವಿನ ಮಾತಿನ ಮೋಕಿನ ಗೌರವಾನ್ವಿತ ರಕ್ಷಿತ್ ಶೆಟ್ಟಿ ನಮ್ಮ ಮೇಲೆ ಮಿಕ್ಕ ಚಾವರಿಗೆ ತಾಟಿಗ ಮಾಲಾಟಿ ರಕ್ಷಿತ್ ಶೆಟ್ಟಿನ ಎದುರುಗೊಂಡಿಲ್ಲ ಜೋಡ ನೆಚ್ಚಿನ ತಾಟಿ ಗೌರವಾನ್ವಿತ ರಕ್ಷಿತ್ ಶೆಟ್ಟಿಗೆ ಅನುಶ್ರೀ ಮೇರೆಗೆ ತಾಟಿದ ಮಾನವಿಗೆ ಕುಂದುಕೊರತೆ ಬರಲಿಲ್ಲ ಕಟ್ಟನ ಅಭಿನಯ ಚಾತುರ್ಪದ ಒಟ್ಟಿಗೂ ಮಾತಾ ಕಲಾ ಸಂಗಮದ ಕಲಾವಿದರು 2 ವರ್ಷದೊಂದಿಗೆ ಎದುರು ಬಂದಿರು തുടർന്ന് ಅರಳನಗ ಆ ಸತ್ಯವು ದೈವ ದೇವರು ಎದುರು ಮಾತಾ ಗಣ್ಯರು തുടർന്ന് ಅರಳಪ್ಪ ಒಂದು ಕಾರ್ಯಕ್ರಮದ ಶುಭ ಆರಂಭ ಕೊಡುತ್ತಿದ್ದಾರೆ ತಂಡದ ನಾಯಕರಾಗಿ ಗೌರವಾನ್ವಿತ ವಿಜಯ್ ಕುಮಾರ್ ಕುಡಿಯಲ್ ಅವರಿಗೆ ನನ್ನ ಗುರುಗಳನ್ನು ಹೇಳಿಕೊಟ್ಟಿದ್ದು ಏನು ಕಲಿತೋ ಗೊತ್ತಿಲ್ಲ, ಎಲ್ಲರಿಗೂ ಬಗ್ಗದ ಕಲಿ, ಯಾವುದನ್ನು ಬಗ್ಗಿಸಿದ್ರು ಅಹಂಕಾರನ. ನಮಸ್ಕಾರ ಅಂದರೆ ಅರ್ಥ ಇಷ್ಟೇ, ತನ್ನಲ್ಲಿರೋ ಅಹಂಕಾರವನ್ನು ಭಗವಂತನಿಗೆ ಬಿಟ್ಕೊಡೋದು. ಇನ್ನು ಗಾಂಧೀಜಿ ಭಾಷೆಯಲ್ಲಿ ಹೇಳಿದರೆ, ವೆನ್ ಯು ಬಿಕಮ್ ಹೆಲ್ಪ್ಲೆಸ್ ಲಾರ್ಡ್ ವಿಲ್ ಹೆಲ್ಪ್ಸ್ ಯು. ಇದು ನಾನು ಕಲ್ತ್ಕೊಂಡಿದ್ದು. ಮತ್ತು ಗುರುಗಳು ದೊಡ್ಡ ಶಬ್ದ, ಆಲ್ಫಾಬೆಟ್ ಜಿ ಪಕ್ಕ ಒಂದು ಹೆಚ್ಚಿದೆ, ಹೆಡ್ ವೈಟ್ ಅಂತ. ಈ ಜಿ ಬಂದರೆ ಮತ್ತೆ ಹೆಚ್ಚು ಫ್ರೀ ಬರುತ್ತೆ, ಟೂತ್ಪೇಸ್ಟಿಗೆ ಬ್ರಷ್ ಫ್ರೀ ಇದ್ದಾರೆ. ಇವತ್ತು ಏನೆಲ್ಲ ವೇದಿಕೆ ಮೇಲಿದ್ದಾರೆ
ನನಗೊಂಥರ ನಮ್ಮ ಹಳೆಯ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾರೆ. ಯಾವಾಗಲೂ ಜಗತ್ತಲ್ಲಿ ಈಗ ನಮ್ಮ ನಾನು ಅವರಿಗೆ ಶೆಟ್ರೆ ಅಂತ ಹೇಳಿ ವಿಜಯ್ ಕುಮಾರ್ ಹೆಸರು ಮರ್ತೋಯ್ತು. ಅವ್ರು ಹೇಳಿದಾಗ ಇವತ್ತು VVIP ನಾನಲ್ಲ, ಅವರಲ್ಲಿ ಈಗಷ್ಟೇ ಅವ್ರು ಹೇಳಿದರು 30 ರೂಪಾಯಿ ತುಳು ಸ್ವಲ್ಪ ಕಮ್ಮಿ ನನಗೆ ಅರ್ಥ ಆಗುತ್ತೆ. 30 ರೂಪಾಯಿ ಟಿಕೆಟ್ ತಗೊಂಡು ಇದನ್ನು ಇಲ್ಲಿ ತನಕ ಬೆಳೆಸಿದಾರಲ್ಲ ಅವರು VVIP. ಆ VVIPಗೆ ನಮಸ್ಕಾರ ಮಾಡಿ ಬಂದೆ. ಇನ್ನೊಂದು ಉದ್ದೇಶ, ನಾನು ಭಗವದ್ಗೀತೆ ಓದ್ತೀನಿ. ಇವತ್ತು ಬೆಳಿಗ್ಗೆ ರಾಮನ ಬಗ್ಗೆ ಮಾತಾಡಿ, ಮೈ ರಾಮ ಇಸ್ ನಾಟ್ ರಿಚುವಲ್, ಇಸ್ ದ ರಿಯಾಲಿಟಿ ಆ್ಯಂಡ್ ಫ್ಯಾಕ್ಟ್ ಆ್ಯಂಡ್ ಎಥಿಕ್ಸ್. ರಾಮ ರಾಮ ಆಗಿದ್ದು ಡ್ರಾಮಾ ಬಿಟ್ಟು, ಡ್ರಾಮಾ ಅಂದರೆ ಡ್ರಾಸ್ಟಿಕ್ ಚೇಂಜ್, ಯಾವಾಗಲೂ ಬದಲಾಗ್ತಿರ್ತೀವಿ, ಬಕೆಟ್ ಹಿಡಿಯೋ ಸಂಪ್ರದಾಯ ನನ್ನ ಭಾಷೆಯಲ್ಲಿ. ಮತ್ತು 5 ವರ್ಷ ಆಯ್ತು ರಕ್ಷಿತನ್ನು 5 ವರ್ಷ RR ನಗರಲ್ಲಿ ಇಬ್ಬರು ಭೇಟಿಯಾಗಿದ್ದು ಸಂಜೆ 8:30 ಭಗವದ್ಗೀತೆಯೊಂದಿಗೆ ಇಬ್ಬರು ಭೇಟಿಯಾಗಿದ್ದು. ಈಗ ವಾಪಸ್ ಭೇಟಿ ಆಗ್ತಿದ್ದೀವಿ ಮಂಗಳೂರು. ಇವತ್ತು ಶೆಟ್ರು ಅವತ್ತು ಶುರು ದಿನ ಬಂದಾಗ ಒಂದು ಮಾತು ಹೇಳಿದ್ರು ನಂಗೆ. ಅವರು ತುಳು ಭಾಷಣ ಮಾಡಿದ್ದು ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಲಿಲ್ಲ. ನಾನಿನ್ನು ನಾಟಕ ಎಲ್ಲ ಬರೆಯೋದು ನಿಲ್ಲಿಸ್ತೀನಿ ಗುರೂಜಿ. ನಾನು ಅವರಿಗೊಂದು ಮಾತು ಹೇಳಿದೆ, ನನ್ನ ಗುರುಗಳು ಭಗವಾನ್ರೊಂದು ಮಾತು ಹೇಳಿ, ಅವನಿಗೆ ಕೊನೆ ನಾಟಕ ಬರೀಲಿಕ್ಕೆ ಹೇಳಿ 2 ಪೆನ್ ಕೊಡ್ಲಿಕ್ಕೆ ಹೇಳಿದ್ರು, ಕೊಟ್ಟೆ. ಇನ್ನು ಉಳಿದಿದ್ದು ಗುರುಗಳಿಗೆ ಬಿಟ್ಟಿದ್ದು. ಯಾಕೆ ಈ ಮೈಕಿಗೆ ಶಕ್ತಿ ಇಲ್ಲ, ಅದೇ ನಾನು ಇದರೊಳಗಿರೋ ಕರೆಂಟ್ ನಿತ್ಯಾನಂದ ಭಗವಾನ್. ಅದಕ್ಕೆ ನಾನು ಹೇಳೋದು, ದಿಸ್ ಇಸ್ ದ ರೇಡಿಯೋ ಚಾನೆಲ್, ಸಿಗ್ನಲ್ ಬೇರೆ ಕಡೆ ಇದೆ. ಆ ರೇಡಿಯೋಗೆ ನಮಸ್ಕಾರ ಮಾಡಬೇಡಿ. ಈಗ ಗೂಗಲಲ್ಲಿ ಮ್ಯಾಪ್ ಹಾಕ್ತೀವಿ, ಗೂಗಲಿಗೆ ನಮಸ್ಕಾರ ಮಾಡ್ತೀರಾ? ಇಲ್ಲ. ಡೋಂಟ್ ಡೂ ದಟ್ ನಾನ್ ಸೆನ್ಸ್. ಅಲ್ಲಿ ಶೆಟ್ರು ನಾಗರಾಜ್ ಶೆಟ್ರು ಹೇಳ್ತಿದ್ರು, ಅಲ್ಲಿ ಕೂತ್ಕೊಳ್ಬೇಡಿ ಗುರುಸ್ಥಾನ ನೋಡಿ. ನನಗೆ ಇಡೀ ಜಗತ್ತು ಗುರುಗಳು. ವೆನ್ ಯು ಸಿ ದ ಯೂನಿವರ್ಸ್ ಆ್ಯಸ್ ಗುರು, ದಟ್ ಈಸ್ ದ ಬೆಸ್ಟ್ ಯೂನಿವರ್ಸಿಟಿ. ಅಲ್ಪದಿಂದ ಕಲ್ಪದೆಡೆಗೆ, ಸ್ಟಾರ್ಟ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್. ಆ ಜಾಗದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅಧಿಕಾರ ಉಂಟು. ಅವತ್ತು ಅವರಿಗೊಂದು ಮಾತು ಹೇಳಿ, ಇನ್ನೊಂದು 8 ದೇಶದಲ್ಲಿ ಕೇಳಿದೆ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿದೆಯಾ ಅಂತ. ಹ್ಞೂ, ನಂಗೆ 8 ದೇಶ ನೋಡ್ಕೊಂಡು ಬರಬೇಕಲ್ಲ ಅಂತ. ಸೊ ಇವತ್ತು 555ನೇದು 100ನೇ ಶೋಗೆ ಬರಲಿಕ್ಕೆ ಹೇಳಿದ್ದು, ಅವತ್ತು ನನಗೆ ಬರಲಿಕ್ಕಾಗಿಲ್ಲ. ಇವತ್ತು ಅದಕ್ಕೋಸ್ಕರನೇ ಇದ್ದು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ, ಇಲ್ಲ ಅವರು ಬೇಜಾರು ಮಾಡ್ಕೊಳ್ತಾರೆ. ಇನ್ನೊಬ್ಬರು ಭಾವನೆಗೆ ನೋವಾದರೆ ಅದು ದೊಡ್ಡ ಹಿಂಸೆ. ಹಾಗಾಗಿ ಅವರ ಗಂಡ ಹೆಂಡತಿ ತುಂಬ ಒಂದು ಚೂರು ಅಹಂಕಾರ ಇಲ್ಲ. ನಿಮ್ಮ ಸೌತ್ ಕೇಂದ್ರದವರಿಗೆ ಅದು ಬೈ ಬರ್ತ್ ದೇವರ ಬ್ಲೆಸ್ಸಿಂಗ್ಸ್. ಇಲ್ಲಿ ಕೂತ ಎಲ್ಲರನ್ನು ಡೌನ್ ಟು ಅರ್ತ್ ಕೂಡ. ಇನ್ನೊಂದು ಈ ನಾಟಕದ ಬಗ್ಗೆ, ನಮ್ಮ ಸೌತ್ ಕೇಂದ್ರ ಈ ಮಂಗಳೂರಿನ ಬಗ್ಗೆ ನಾನು ಇದಕ್ಕೆ ಯಾವಾಗಲೂ ಕಾಶಿ ಅಂತ ಹೇಳಿ. ಇಲ್ಲಿ ಮಣ್ಣು ಕಾಶಿ. ಇಲ್ಲಿ ಜನಕ್ಕೆ ಕಾಶಿಗೆ ಹೋಗೋದು ಬೇಡ. ನೋಡಿ ನಿಮ್ಮ ಮನಸ್ಸು ಎಷ್ಟು ಶುಭ್ರ ಇದೆ ಎಂಬುದಕ್ಕೆ ತ್ರಿಮೂರ್ತಿಗಳೇ ನವನಾತ್ರ ಗುರು ಅಂತೇನು ಹೇಳ್ತೀವಿ, ದತ್ತಾತ್ರೇಯರ ಆದಿಗುರುಗಳು. ಆ ನವನಾತ್ರ ಸೇರಿ ಇಲ್ಲಿ ತ್ರಿಮೂರ್ತಿಗಳ ಲಿಂಗ ಇಟ್ಟು, ಆ ಲಿಂಗದ ಕೆಳಗೆ ಚಿನ್ನದ ರಸ ಇರೋ ಮಣ್ಣು ಉಂಟು. ಇದು ನಿಮ್ಮ ಕದ್ರಿಯ ವಿಶೇಷ. ಅದು ಅಲ್ಲದೆ ಈ ಊರು ಎಷ್ಟು ಪವಿತ್ರ ಇರಬೇಕಂದ್ರೆ, ಗಂಗೆಯನ್ನು ಸ್ವಯಂ ಭಾಗೀರಥ ಕರೆದ. ಮಂಗಳೂರವರೆಲ್ಲ ಏನೂ ಕರೀದೆ ಗಂಗೆಯಲ್ಲಿ ನಿಮ್ಮ ಕದ್ರಿಯಲ್ಲಿ ಹರಿತಾ ಇದ್ದಾರೆ. ಹಾಗಾದರೆ ನಿಮ್ಮ ಮನಸ್ಸು ಶುಭ್ರ ಇದೆ ಅಂತ. ನಿಮಗೆ ವೈಷ್ಣವಿಗೆ ಹೋಗಬೇಕು ಅಂತೇನಿಲ್ಲ. ಇಲ್ಲಿ ಎಲ್ಲ ದುರ್ಗೆಯರು, ಪಂಚದುರ್ಗೆಯರು ನಿಮ್ಮ ಊರಲ್ಲೇ ಇದ್ದಾರೆ. ಒಳಲ್ಲಿ ದುರ್ಗಾ ಸಪ್ತಶತಿ ಶುರುವಾಗುವ ಮೊದಲು ಇದ್ದ ದೇವಿಯವರು. ಅವಳ ಹುಟ್ಟನ್ನು ಹುಡುಕಿದ್ರೆ ಸಪ್ತಶತಿಯ ಸ್ಟಾರ್ಟಿಂಗ್ ಏನು ಸುರತ ರಾಜ ಬರ್ತದೆ ನಿಮ್ಮ ಮೊಳಲಿ. ಆದಿಶೇಷನಿಂದ ಪ್ರತಿಷ್ಠೆ, ಆದಿಶೇಷ ಮಣ್ಣು ಕೊಟ್ಟು ಪ್ರತಿಷ್ಠೆ ಆದ ದೇವಿ. ಇನ್ನೊಂದು ಕಟೀಲು, ಸಾಕ್ಷಾತ್ ವೈಷ್ಣವಿ, ಲಿಂಗ ರೂಪದಲ್ಲಿ ಶಿವ ಇರೋ ಒಂದು ದೇವಿ, ಅದು ನಿಮ್ಮೂರೇ. ಇನ್ನು ಬಪ್ಪನಾಡು ಸುಮಾರು, ಇಲ್ಲೆಲ್ಲ ಅನಂತ ಪದ್ಮನಾಭ. ಯಾಕೆ ಇವರೆಲ್ಲ ನಿಮ್ಮ ಸುತ್ತ ಇದ್ದಾರೆ? ದಿಸ್ ಇಸ್ ದ ಕಾಸ್ಮಿಕ್ ಸೆಂಟರ್.
ನಾನು ಸೆಕೆಂಡ್ ಇಯರ್ ಇರಬೇಕಾದ್ರೆ ನಿಮ್ಮ ಕದ್ರಿಯ ಪಾಂಡವ ಗುಹೆಯಲ್ಲಿ ಸ್ವಲ್ಪ ದಿನ ಬಂದು ಮೆಡಿಟೇಟ್ ಮಾಡ್ತೀವಿ. ಅದು ನಮ್ಮ ಪಾರ್ಟಿಯ ಕಾಲವೂ ಆಗಿತ್ತು ಅಲ್ವಾ. ಯಾರೋ ಕೇಳಿದ್ರು ನಿಮ್ಮ ಆಧ್ಯಾತ್ಮ ಒಂಥರ ಹೊಸ ಸ್ಟೈಲು, ಸನ್ಯಾಸ ಅಂದರೆ ಕಾವಿ ಬಟ್ಟೆ, ರುದ್ರಾಕ್ಷಿ, ದಕ್ಷಿಣೆ ಪಾತ್ರೆ ಅದೆಲ್ಲ ಅಲ್ಲ. ಇಟ್ ಈಸ್ ದ ಸ್ಟೇಟ್ ಆಫ್ ಕಾನ್ಷಿಯಸ್. ಯಾರೋ ನನ್ನನ್ನು ಕೇಳಿದ್ರು ನೀವು ಭಸ್ಮ ಹಚ್ಚಲ್ಲ, ರುದ್ರಾಕ್ಷಿ ಧರಿಸಲ್ಲ. ನಾನು ಕೇಳಿದೆ ಅವನಿಗೆ, ಆಧ್ಯಾತ್ಮ ಅಂದರೆ ರೆಸ್ಪಾನ್ಸಿಬಿಲಿಟಿಯು, ಡ್ರೆಸ್ ಸೆನ್ಸು. ಒಂದು ಊರಿನ ಸಂಸ್ಕೃತಿ ಕೋರ್ ಆಫ್ ಎನರ್ಜಿ ಏನು ಅಂದರೆ ಅಲ್ಲಿಯ ಭಾಷೆ, ಅಲ್ಲಿಯ ಆಹಾರ, ಅಲ್ಲಿಯ ಜೀವನ ಶೈಲಿ. ಮತ್ತು ನಿಮ್ಮ ಈ ಸೌತ್ ಕೇಂದ್ರ ಏನಿದೆ, ಪರಶುರಾಮ ಕ್ಷೇತ್ರನೂ ಬ್ರಹ್ಮ ರಕ್ತೇಶ್ವರಿಯ ಕ್ಷೇತ್ರವೂ, ಆ ಕನ್ಫ್ಯೂಷನ್ ಬೇಡ. ಒಟ್ಟಿನಲ್ಲಿ ದಿವ್ಯ ಕ್ಷೇತ್ರ. ಆ ಕ್ಷೇತ್ರ ಇಷ್ಟು ಬೆಳಿಲಿಕ್ಕೆ ಕಾರಣ ಅಂದರೆ ಇಲ್ಲಿ ನಡೆದ ರೆವಲ್ಯೂಷನ್. ನಿಮ್ಮ ಕೋಟಿ ಚೆನ್ನಯ್ಯ ಆಗಲಿ, ಗುಳಿಗ ಆಗಲಿ, ಕಲ್ಕುಡ ಆಗಲಿ, ಹೊಡಿಮಣಕ್ಕಾಯ ಆಗಲಿ, ಸ್ವಲ್ಪ ಮಾಹಿತಿ ಗೊತ್ತು ನನಗೆ, ಅಣ್ಣಪ್ಪ ಆಗಲಿ, ಧರ್ಮಸ್ಥಳಕ್ಕೆ ಲಿಂಗ ಹೋದ ಜಾಗ ನಿಮ್ಮ ಮಂಗಳೂರು ಅಂದ್ಕೊಂಡು. ಇವತ್ತು ನವನಾತ್ರ ತಪಸ್ಸಿನ ಧ್ವನಿ ಉರಿತಾ ಇರೋದು ನಿಮ್ಮ ಮಂಗಳೂರಲ್ಲಿ. ಕದ್ರಿ ಮೇಲೆ ಯಾವಾಗಲೂ ಅಲ್ಲಿ ಬೆಂಕಿ ಉರಿತಾ ಇದೆ. ಎನರ್ಜಿ ಇಲ್ಲಿ ಗಂಗೆ ಹರಿತಾ ಇದೆ, ತಪಸ್ಸಿನ ಬೆಂಕಿ ಉರಿತಾ ಇದೆ. ನಿಮ್ಮಲ್ಲೆಲ್ಲ ಸಾತ್ವಿಕತೆ ತುಳುಕಾಡ್ತಾ ಇದೆ. ಪ್ರತಿಯೊಬ್ಬರು ತಗ್ಗಿ ಬಗ್ಗೆ, ಅದಕ್ಕೆ ಹೇಳಿದ್ದಲ್ಲ, ಇಡೀ ಜಗತ್ತಿಗೆ ಪಾಠ ಮಾಡ್ತೀರಿ ನಿಮ್ಮ ಊರವರೆಲ್ಲ ಸೇರಿ ನಡತೆಯಿಂದ. ನಾನು ಯಾವಾಗಲೂ ಹೇಳ್ತೀನಿ, ಈ ನಮಸ್ಕಾರ ಮಾಡೋದು ಸುಲಭ, ಆದರೆ ನಡವಳಿಕೆಯನ್ನು ಸರಿ ಇಟ್ಟುಕೊಳ್ಳೋದು ನಮಸ್ಕಾರ. ನೀನು ಹೇಗೆ ಜೀವನದಲ್ಲಿ ನಡೀತಿ ಅದು ನಮಸ್ಕಾರ. ಅದನ್ನು ನಮ್ಮ ಶೆಟ್ಟರು ಮಾಡಿ ತೋರಿಸಿದ್ರು. ಉದ್ಘಾಟನೆ ಆಗಬೇಕಾದ್ರೆ ನಾರ್ಮಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದರು, ಅವನು ಹಾರು ಬಂದಲ್ಲಿ ನಿಂತ್ಕೊಳ್ತಿದ್ರು, ಇವರು ದೂರ ನಿಂತಿದ್ರು. ನಾನೊಬ್ಬ ಮಂಗ, ನಾನು ದೀಪ ಹಚ್ಚಿ ಏನೂ ಆಗಲ್ಲ. ಮೈ ಸೆಲ್ಫ್ ಐ ನೋ ಐ ಆಮ್ ದ ನಾನ್ ಸೆನ್ಸರ್. ಯಾರೋ ಹೇಳಿ ಆರ್ ಯು ರಿಯಲೈಸ್ಡ್ ಅಂತ. ಐ ರಿಯಲೈಸ್ಡ್ ಐ ಆಮ್ ದ ಫಸ್ಟ್ ಕಲ್ಪ್ರಿಟ್ ಇನ್ ದಿಸ್ ವರ್ಲ್ಡ್. ಟುಡೇ ಐ ಆಮ್ ಕರೆಕ್ಟಿಂಗ್ ಮೈ ಸೆಲ್ಫ್. ಒಳ್ಳೆ ಕೆಲಸದಿಂದ ಬದಲಾಗಲಿಕ್ಕಾಗ್ತದೆ. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಿಷ್ಕಾಮ ಕರ್ಮಾತ್ ಜ್ಞಾನ, ಜ್ಞಾನಾತ್ ಮೋಕ್ಷ. ನಿಷ್ಕಾಮ ಕರ್ಮ ಅಂದರೆ ಯಾವ ಆಸೆಯಿಂದ ಎಲ್ಲರನ್ನು ಪ್ರೀತಿಸು. ಲವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್, ದೆನ್ ದ ಲಾರ್ಡ್ಸ್ ಲವ್ಸ್ ಯು. ಇವರಲ್ಲಿ ದಕ್ಷಿಣ ಇಟ್ಟಾಗ ಬೈದೆ ಅದಕ್ಕೆ. ನಾನು ಹಣ ಎಣಿಸೋದು ಬಿಟ್ಟು 10 ವರ್ಷ ಆಯಿತು. ಯಾರೋ ಕೇಳಿದ್ರು ಏನು, ನಾನು ಈ ಕಾಲೇಜಲ್ಲಿ ನಮ್ಮದು ದಿನ ಪಾರ್ಟಿ ಇರ್ತಿತ್ತು ಸುಳ್ಯದಲ್ಲಿರ್ತ. ಕಾಸರಗೋಡಿಗೆ ನಮ್ಮ ಇಡೀ ಟೀಮ್ MBBS, BDS, BE ಎಲ್ಲ ಒಂದು ಗುಂಪೆ ಹೋಗಿ ಬರ್ತಾಯಿದ್ದೆ. ಒಂದಿನೂ ನನ್ನ ಫ್ರೆಂಡ್ಸ್ ಹತ್ರ ಬಿಲ್ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂದಿನ ನನ್ನ ಕ್ಲೋಸ್ ಫ್ರೆಂಡ್, ಅವನು ಮಂಗಳೂರವನಿಗೆ, ಅವನು ATM ಬಿಟ್ಟು ಬಂದಿದ್ದ. ಅವನು ಬಿಲ್ ಕೊಡಬೇಕಾದ್ರೆ ಅವನ ಮನಸ್ಸಲ್ಲಿ ಆಲೋಚನೆ ಬಂತು. ಅವತ್ತು 500 ರೂಪಾಯಿ ಆಗಿದ್ದು. ನಾನು ಅವನನ್ನು ಬೈಲಿಲ್ಲ. ಅವತ್ತಿಂದ ನಾನು ಹಣ ಎಣಿಸೋದು ಬಿಟ್ಟು. ಅವನು ಕೇಳಿದೆ ಏನು ಅಂತ ಹೇಳಿ. ನಾನು ಹೇಳಿದೆ, ನೋಡು, ನಾನು ಹೃದಯ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ. ಯಾವುದೋ ಕಾಗದ ನಮ್ಮ ಭಾವನೆಯನ್ನು, ಜೀವನವನ್ನು ಆಳುತ್ತೆ ಅಂದರೆ ಆ ಕಾಗದದಿಂದ ಇವತ್ತಿಂದ ನಾನಿಲ್ಲ. ಇನ್ನು ಬಂಗಾರ ಧರಿಸೋದು, ಅದು ನಮ್ಮ ಕಲ್ಯಾಣೋತ್ಸವ ಆಯಿತು ನಮ್ಮ ಆಶ್ರಮದಲ್ಲಿ. ನಮ್ಮ ಹಳ್ಳಿಯವರೆಲ್ಲ ಪಾಪ ತಿರುಪತಿಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಆಶ್ರಮದಲ್ಲಿ. ಅವಾಗ ಪುರೋಹಿತರು ಹೇಳಿದ್ರು ಏನಾದ್ರು ಬಿಡಬೇಕು ಅಂತ. ಇವತ್ತಿಂದ ನಾನು ಆಭರಣ ಧರಿಸಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ. ಸೊ ಎಥಿಕ್ಸ್ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸುತ್ತೆ. ಇವತ್ತು ಆ ಗಂಡ ಹೆಂಡತಿಯಲ್ಲಿ ಅದು ಎದ್ದು ಕಾಣುತ್ತೆ. ನಾನು ಮಾಡದೆ ಅಂತಲೂ ಇಲ್ಲ. ನಾನು ಬೆಲೆ ಕೊಟ್ಟು ಬಂದಿದ್ದು ನಿಮ್ಮ ಹೃದಯದ ಭಾವನೆ. ನಾನು ನೋಡೋದು ನಿಮ್ಮ ಇಂಟೀರಿಯರ್. ಐ ಡೋಂಟ್ ವಾಂಟ್ ಯುವರ್ ಔಟರ್ ಸ್ಟ್ರಕ್ಚರ್. ನಾವೆಲ್ಲ ಭಾಷಣ ಬಿಗಿತೀವಿ, ಬಾವುಟ ಹಾರಿಸ್ತೀವಿ, ಇಲ್ಲದೆಲ್ಲ ಘೋಷಣೆ ಮಾಡ್ತೀವಿ. ನಮ್ಮ ದುಡ್ಡಲ್ಲಿ 100 ರೂಪಾಯಿ ಸೌತ್ ಕೇಂದ್ರ, ಈ ದಕ್ಷಿಣ ಕನ್ನಡದವರು ಇಲ್ಲಿ ಕಲಾವಿದರಿಗೆ ಅಂತ ತೆಗೆದಿದ್ರು. ಅಟ್ಲೀಸ್ಟ್ ಅವರು ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿದಾಗ, ಕನ್ನಡ ಮೂವಿ ಇರ್ಬೋದು ಅಥವಾ ತುಳು ಮೂವಿ ಇರ್ಬೋದು, ವಾಟೆವರ್, ನಮ್ಮ ನೆಲದ ಮೂವಿ, ಬೇರೆ ಮೂವಿಯನ್ನು ಪ್ರೀತಿಸಿ ಬೇಡ ಅಂತ ಹೇಳಲಿಲ್ಲ. ಫಸ್ಟು ನಮ್ಮವರನ್ನು ನಾವು ಸೇಫ್ ಮಾಡಬೇಕು. ಸೊ ಅವರೊಂದು ಪ್ರೋಗ್ರಾಮ್ ಮಾಡ್ತಾ ಅಟ್ಲೀಸ್ಟ್ ನಾವು ಹಾಳು ಮಾಡೋ ದುಡ್ಡಿದೆ
ನಮ್ಮ ಹೆಣ್ಮಕ್ಳಾದರೆ ಫೇರ್ ಆ್ಯಂಡ್ ಲವ್ಲಿ ಅದಕ್ಕೆಲ್ಲ 1500 ರೂಪಾಯಿ ಫೌಂಡೇಶನ್ ಕ್ರೀಮ್ಸಿಗೆಲ್ಲ. ಆ ಫೌಂಡೇಶನ್ ಕ್ರೀಮಲ್ಲಿ ಒಂದು 10 ರೂಪಾಯಿ ಟ್ಯಾಕ್ಸನ್ನು ಕಲೆಗೆ ಅಂತ ತೆಗೆದಿಲ್ಲ. ಆವಾಗ ಇಂಥದ್ದೆಷ್ಟೋ ತುಳುನಾಡ ಚರಿತ್ರೆ ಹೊರಗೆ ಬರುತ್ತೆ, ಕಲೆ ಬೆಳೆಯುತ್ತೆ. ಅವ್ರ ಮನೆಯವರಿಗೂ ಧೈರ್ಯ ಬರುತ್ತೆ. ಅವ್ರ ಮನೆಯವರಿಗೀಗ ಶೆಟ್ರು ಸಾಲ ಮಾಡಿದರೆ ಅವ್ರ ಮನೆ ಹೋಮ್ ಮಿನಿಸ್ಟ್ರ್ ಕೇಳ್ತಾರೆ, ನೀನು ಹೀಗೆ ಮಾಡಿ ಮಾಡಿ ನಮ್ಮಿಬ್ಬರನ್ನ ರೋಡಿಗೆ ತರ್ತೀನಿ ಅಲ್ವಾ? ನಾರ್ಮಲಿ ಬರೋ ಕ್ವಶನ್, ಬಿ ಪ್ರಾಕ್ಟಿಕಲ್. ಸೊ ನಾವು ದೇವಸ್ಥಾನಕ್ಕೆ ದುಡ್ಡು ತೆಗೆದಿಡ್ತೀವಿ, ಬ್ರಹ್ಮಕಲಶಕ್ಕೆ ದುಡ್ಡು ತೆಗೆದಿಡ್ತೀವಿ. ಆದರೆ ಈ ವಿಜುವಲ್ ಮೀಡಿಯಾ ಇದೆಯಲ್ಲ, ಧರ್ಮವನ್ನು ರಾಯರ ಒಂದು ಸಣ್ಣ ಸೀರಿಯಲ್, ಈ ರಾಘವೇಂದ್ರ ಸೀರಿಯಲ್ ಬರ್ತಿತ್ತು ಸುವರ್ಣದಲ್ಲಿ, ನನ್ನ ಡಿವೋಟಿ ಅದರಲ್ಲಿ ರಾಯರ ಪಾತ್ರ ಮಾಡಿದ್ದ, ಸಕ್ಕರೆಬೈಲು ಶ್ರೀನಿವಾಸ್ ಡೈರೆಕ್ಷನ್ ಮಾಡಿದ್ರು ಅನ್ಕೊಂಡು. ಅವನಿಗೊಂದು ಮಾತು ಹೇಳಿದೆ ನಾನು, ನೋಡು ಈ ರಾಯರ ಬಗ್ಗೆ ನಮಗೆಲ್ಲ ಗೊತ್ತಾಗಿದ್ದ ಒಂದು ಸೀರಿಯಲ್ ಮೂಲಕ, ಪುಸ್ತಕಕ್ಕಿಂತ ಈ ವಿಜುವಲ್ ಮೀಡಿಯಾಕ್ಕೆ ತುಂಬ ತಾಕತ್ತು ಜಾಸ್ತಿ. ಸೊ ಅದರಿಂದ ಜನರನ್ನು ಪರಿವರ್ತನೆ ಮಾಡಲಿಕ್ಕಾಗುತ್ತೆ. ಶಿವಗುಳಿಗನ ಕತೆ, ಕಲ್ಲುಕುಡನ ಕತೆ, ನಿಮ್ಮ ಕೋಟಿ ಚೆನ್ನಯ್ಯನ ಕತೆ, ಇದರದ್ದೆಲ್ಲ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ರಕ್ಷಿತಿನ ಆಪ್ತ ಮಿತ್ರ ಋಷಭ್ ಶೆಟ್ಟಿ ನಮಗೆ ಅತಿ ಪ್ರಿಯ ಆದವು. ಒಂದಿನ ಅವರ ಚಿಕ್ಕಪ್ಪನ ಫಂಕ್ಷನ್ ದಿನ ನಾವಿಬ್ಬರು ಸಿಕ್ಕಿದ್ವಿ. ಅವತ್ತೊಂದು ಮಾತು ಹೇಳ್ತಾನೆ, ನೀನು ವರ್ಲ್ಡ್ ಫೇಮಸ್ ಅಲ್ವಾ? ಇಲ್ಲಪ್ಪ, ಅವನು ಮೂವಿ ರಿಲೀಸ್ ಆಗಿರಲಿಲ್ಲ, ಅರ್ಥ ಆಗಲಿಲ್ಲ ಪಾಪ ಹುಡುಗನಿಗೆ. ಯಾಕಂದರೆ ಒಂದು ನಿಮ್ಮ ದೈವದ ಕತೆ, ನಿಮ್ಮ ಸಂಸ್ಕೃತಿ ಇದೆಯಲ್ವಾ, ನಾವು ತಿಳ್ಕೊಂಡಿದ್ವಿ ದೈವ ಕೋಲ ಎಲ್ಲ ಮಾಡಬೇಕಾದ್ರೆ ಏನೇನೋ ಆಚರಣೆಗಳು ಮಾಡ್ತಾರೆ, ಅದಕ್ಕೆಲ್ಲ ಬೆಲೆ ಇಲ್ಲ. ಇಡೀ ಜಗತ್ತು ತಿರುಗಿ ನೋಡ್ತು, ಭಾಷೆ ಗೊತ್ತಿಲ್ಲದವನು ಆ ಮೂವಿ ನೋಡ್ತು. ಇವತ್ತು ಎಷ್ಟು ಸಲ ನೋಡಿದರೂ ಅದು ಬೋರ್ ಆಗಲ್ಲ, ಕಾರಣ ಅದರಲ್ಲಿ ನಿಮ್ಮ ಸಂಸ್ಕೃತಿ ಇದೆ, ತುಳುನಾಡ ಜೀವ ಇದೆ. ಸೊ ಇದನ್ನೆಲ್ಲ ಬೆಳೆಸುವ, ಉಳಿಸುವ, ಇಲ್ಲಂತೂ ಗುರುಗಳಾಗಿ ಅಂತೂ ನಾನಿಲ್ಲ, ನಾನು ಎಲ್ಲರ ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕಲಿತಾ ಇರೋ ಸಿಟಿಸನ್ ಅಂತ ಅಂದ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ, ಮಂಗಳೂರನ್ನು ಇನ್ನೂ ಬೆಳೆಯಲಿ. ಮತ್ತು ನಮ್ಮ ದಂಪತಿಗಳಿಬ್ಬರು ಇನ್ನೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಮ್ಮ ಭಾಷೆ, ನುಡಿ ಮತ್ತು ಇಲ್ಲಿಯ ಪ್ರಾತಿನಿಧ್ಯವನ್ನು ಇಡೀ ಜಗತ್ತಿಗೆ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಗುರುಗಳವರಿಗೆ ಆಶೀರ್ವಾದ ಮಾಡಲಿ ನನ್ನ ಮಾತು ಮುಗಿಸ್ತೀನಿ. ವೇದಿಕೆ ತಿತ್ತಿನ ಗಣ್ಯ ವ್ಯಕ್ತಿಲೆ ಅಂಚನೆ ಸಭೆಟ್ಟು ಸೇರಿನ ತುಳುನಾಡದ ಬಂಧುಲೆ ಇಕಡೆ ಗುರೂಜಿ ಪಂಡೇರಿ ಕಾಶಿಗೆ ಪೋಯಾರ ಆವಂದಿನಗಳು ತೀರಂದಿನಗಳು ನಮ್ಮ ಕುಡ್ಲದ ಮಣ್ಣಿಗೆ ಬತ್ತುಕೊಂಡೆ ಯಾವ ಕುಡ್ಲ ಕಾಶಿ ಇರ್ತದಲ್ಲ ಕಡಿಮೆ ಡಿಜ್ಜಿ ಅಂತ. ನಿಜವಾಗ್ಲ ನಮ್ಮ ತುಳುನಾಡದ ಮಣ್ಣಿ ಪವಿತ್ರವಾಯಿ ನಿಂಚಿತ್ತಿನ ಈ ಭೂಮಿ ಐಟು ಇನಿ ಅಡ್ಯಾರ್ ಗಾರ್ಡನ್ಟ್ ಯಾನಾರೇನು ವಿಜಯಣ್ಣಂದಲುಪ್ಪೆ ದಯವಂಡ ನಮ್ಮ ತುಳು ಭಾಷೆನ ವಿಶ್ವದಾದ್ಯಂತ ಸ್ಪ್ರೆಡ್ ಮಲ್ಪೆರೆಗೆ ದುಂಬು ಬಿದ್ದಾಡ್ದ ನೆಂಚಿತ್ತಿನ ಮಲ್ಲೊಂಜಿ ತುಳುನಾಡದ ಅಣ್ಣ್ಯಾರು ವಿಜಯಣ್ಣ ಕುಡಿಯಾಲ್ವಯಲ್ ವಿಜಯಣ್ಣ 555ನೇ ಕಾರ್ಯಕ್ರಮ ಪಂಡ ಶೋ ತೈನಿ 555ನೇ ವಿಶ್ವ ದಾಖಲೆ ಯಾನ್ ಎಕಾಡ್ದಿಂದ ಎನ್ನೊಂದುಲ್ಲ ಎಂದು 1000 ಒಂಜಿ ದಿನ ಕುಡೊಂಜಿ 5 ಸೇರ್ಸಾತ 5555 ಖಂಡಿತ ಆಪುಂಡು ತೂಜು ದಾಯ ಪಂಡದು ಮಸ್ತ್ ಭಾಷೆಗೆ ನಣ ಭಾಷಾಂತರ ಆಯರ ಉಂಟು. 24ನೇ ವನಿತಾ ಆನಂದ ಶೆಟ್ಟಿ ಪ್ರಶಸ್ತಿ. ರಾತ್ರ ಪುರ್ಲಿ ಔಟ ಮಲ್ಲಾಪಿಲ್ ಬಂತೇರು ನಮ್ಮ ಮಲ್ಲಾ ಕುಲಪುರ ಹಿರಿಯ ಕುಲಪುರ ಅಂಚ ಮಲ್ತು ಬಿಡಿಯರು ವಿಜಯಣ್ಣೆ ಬಹುಶಃ ಇಚ್ಚಿನ ಒಂಜಿ ಲೇಸಡ್ ವಿಜಯಣ್ಣಂಚಿನ ಮಹಾನ್ ಸಾಧಕನ ಪಪ್ಪ ಅಮ್ಮನ ಪುದರಡು ಕೊರ್ಪಿನ ಚಿತ್ರ ಪ್ರಪ್ರಥಮ ಪ್ರಶಸ್ತಿನ ಏಕ ಕುರಿಪಿನ ಗೌರವ ಪಂದಿನದುಲ್ಲೆ ಶಿವದೂತ ಗುಳಿಗೆ ನಾಟಕ ಪುರಬೋರ್ಡ್ ಶೋ ಅಡ್ಡ ದುಂಬು ಯಥೋ ಪ್ರಯೋಗ ಅಲ್ಪ ಎಕ್ಸ್ಪೆರಿಮೆಂಟಲ್ ಅದು ಆತಡು ಡಾನ್ ಬಾಸ್ ಕೂಡ ಪಿಂಚಿತ್ತಿನ ಒಂಜಿ ಹಾಲಿಡ್ ಒಂಜಿ ದಿನ ಎಕ್ಸ್ಪೆರಿಮೆಂಟಲ್ ಪ್ರಯೋಗ ಅಂತ ಓದುತ್ತೆ ಇಂತಾರೆ ನೆನಪಾಪಣೆಂಕ್ ಆ ಪೊಣ್ಣಿತ್ತೆ ಉಲ್ಲೇರ ಗೊತ್ತು ಜೇಂಕ್ ಚೌಂಡಿ ಪಾಡ್ದಿನ ಪಾತ್ರಧಾರಿ ಅಲ್ಲಿ ಪರಿಹರಿಸಲಾನಾಗ 4 ಪಾಡ್ದು ಗಟ್ಟಿ ಕಲಕದ ಬೂರಿಯರಪ್ಪ ಪೋಡಿನ ಸಂದರ್ಭ
ಇನ್ನು 555 ಬಕ್ಕದ ಶೋಟು ಅಂಚಿತ್ತಿನ ವಾಕಟನಲಾತ ಜಾಣೆ ಆಶೀರ್ವಾದರೆಗೆ ಎಂಗೆ ಕತೆ ಬರೆನ ತಿಕ್ಕದಿನ ಇತಿಹಾಸ ಇಟ್ಟಿನ ಸಂಭಾಷಣೆ ಬರಣಾಗ ಚಾವುಂಡಿ ಗುಳಿಗನ ಅಪ್ಪೆ ಪಂಡದು ಚಾವುಂಡಿ ಅಪ್ಪೆನೇ ವಿಜಯನ ನಿಧಿರ್ತ ಬತ್ತದೇರು ಒಂದು ಖಂಡಿತ ಪ್ರದರ್ಶನ ಆಪುಡು ಬರ್ತೀನಿ ಸಂಕೇತ ಬಂದು ಇನ್ನೊಂದಲ್ಲೇ ರಟ್ಟು ದಿನದ ಪಕ್ಕ ಪುರಪವನಡು ನಾಟಕ ಅಪಿನತ ದುಮ್ಮಿನಾನೆ ವಿಜಯಣ್ಣನ ಬೊಡೆದಿ ಎಂದು ಫೋನ್ ಮಾಡ್ತೇರು ಅಣ್ಣ ಎನ್ನ ಕಂಡನೆ ಎಲ್ಲದ ದಿನ ಪುರಪವನಿಗೆ ಪಡಿಯರೆ ಪೋಡಿಯೊಂದುಲ್ಲೇರು ದಾದಾಪುಣ ಎನ್ನ ಈ ನಾಟಕ ಪನ್ಪಿಚ್ಚಿತ್ತಿನ ಪೋಡಿಗೆ ಅರೆಗಳು ನರ್ನ ಪೋಡಿಗೆ ತೂತು ಎಂಕಲ ಪೋಡಿಗೆ ಆತನ ಬಂದು ಅವನೇ ಪಾತ್ರ ಪಡ್ಡಕ್ಕೆ ದಯಪೋಡಿವರು ವಿಜಯಣ್ಣ ತುಳುನಾಡ್ತ ರಂಗಭೂಮಿ ಒಪ್ಪಿಚ್ಚಿತ್ತಿನ ಮಹಾನ್ ಸಾಧಕ್ಕೆ ಅರ್ನಪಿರೋಡು ಸತ್ಯಲೋಡು ನಿಲ್ಕೊಂಡರು ಮೊನದಾನಿ ಬತ್ತೇರೆ ನಾಟಕದಾನಿ ವಿಜಯಣ್ಣೆ ಕುಲಿಯರು ಇರ್ದು ಬಕ್ಕ ನಡತಿನ ಪೂರ ಇತಿಹಾಸ ಇನ್ನು ನಮ್ಮ ಪೋಡಿಡಾತನ ಅರ್ನ ಎದುರು ಆರ್ತಿ ತೊಂದಿಲ್ಲೇರು ಚಿತ್ರ ಒಂಜಿ ಸಾಧಕನ ಒಂಜಿ ಮಹಾನ್ ಅಪ್ಪೆಮ್ಮನ ಪುದರ್ಡು ಕೊರ್ಪಿನ ಚಿತ್ರ ಪ್ರಪ್ರಥಮ ಬಂಪಿನ ಪುದರ್ಲ ಸಂಸ್ಥಾಪಕ ಬಂಪಿನ ಪುದರ್ಲ ಏಪಲ ಶಾಶ್ವತವಾದುಕೊಂಡು ವಿಜಯಣ್ಣೆ ನಿರಂತರವಾದಿ ಪ್ರಶಸ್ತಿನ ಕೊರುವೆರು ಅಂಡ ಏಕ ತಿಕ್ಕ ಚಿತ್ರ ಮಾಮಲ್ಲ ಗೌರವ ಪಂಡು ಎನ್ನೊಂದು ಎನ್ನ ಪಾತ್ರ ಮುಗಿಪೆ ನಮಸ್ಕಾರ ಮಿತ್ತ ಚಾವಡಿ ಹಿಡಿತಿನ ಬಿನ್ನರೆ ಬೊಕ್ಕ ಮೂಲು ಸೇರಿದಿನ ಕಲಾಭಿಮಾನಿ ಇದೆ ಒಂಜಿ ಖುಷಿ ನೀ ನಿಜವಾದ ಬಂಗಾರದ ಬರದಿದ್ದೆ ಅಂತಿನ ದಿನ ಬನ್ನೋಡು ಬಣಗ ತುಳು ನಾಟಕ ರಂಗದ ಇತಿಹಾಸಡು 555ನೇ ಶೋ ಎನ್ನಲೆಕ್ಕಡು ಊಲ ಆತಜಿ ಐಡ್ಲ ಬಂದ್ಪುಂಡ ಒಂದು ಶುರುವಾದ ನನ್ನ 4 ವರ್ಷ ಭರ್ತಿ ಆತಜಿ ಐತ ನಡುಟು 1.5 ವರ್ಷ ಕರೋನಾಡು ಪೋತುಂಡು ಶೋ ಅವಂದಿತ್ತಜಿ ಈ ಸ್ಪೀಡ್ ಎನ್ನಲೆಕ್ಕಡು ಇತಿಹಾಸಡು ಒಲ್ಲ ಈತ್ ಶೋ ಆತಿನ ಓಲ್ಲ ಇಜ್ಜಿ ನನ್ನ 2 ವರ್ಷದ ಒಲೈ ಒಂದು ಕೂಡ 1,000 ಜಾಸ್ತಿ ಆಪುಣ 100% 2 ವರ್ಷದ ಒಲೈ 1,000 ಜಾಸ್ತಿ ಆಪುಣ ಭಾರಿ ಧೈರ್ಯ ಉಂಡು ಇಂಚಿನ ಏಪಲ ಬಂದ್ಬೇರು ಇಂಚ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿದ್ ಭವತಿ ಭಾರತ ಫುಲ್ ದಾದ ಪಣ್ಣಾಗ ಧರ್ಮ ಏಪ ಕಮ್ಮಿ ಒಂದು ಪುಣಾಗ ಅಪ್ಪಾಗ ದೇವರು ಒರಿಯೋರೇನು ಕಡಪಡುವರಿಗೆ ಧರ್ಮ ಮರುಸ್ಥಾಪನೆಗೆ ಅಂಚನೆ ದೈವ ದೇವರ ಭಕ್ತಿ ಕಮ್ಮಿ ಆನಾಗ ಇಂಚ ವಿಜಯಣ್ಣನ ಕುಲು ಒಂಜೊಂಜಿ ಡ್ರಾಮಾ ಮಲ್ಪೇರು ರಿಷಬ್ ಒಂಜೊಂಜಿ ಫಿಲ್ಮ್ ಮಲ್ತಂಡ ಜಗತ್ತದ ಮಾತೆರ್ಲ ನಮ್ಮ ಸಂಸ್ಕೃತಿ ನಮ್ಮ ಏಪಲ ಮಾತೆರ್ಲ ಬೇತೆ ಕಲ್ಚರ್ದ ತಮಿಳ್ ಪಿಕ್ಚರ ಮಲಯಾಳಂ ಪಿಕ್ಚರ ಹಿಂದಿ ಪಿಕ್ಚರ ಕಾಪಿ ಮಲ್ತಂಡ ನಮ್ಮ ಸಂಸ್ಕೃತಿಯ ಬಗ್ಗೆ ಪಿಕ್ಚರ್ ಮಲ್ಪ ನಾವು ನಿಜವಾದ ಹ್ಯಾಟ್ಸ್ ಆಫ್ ಗ್ರೇಟ್ ಅವು ಮಲ್ತದ್ದು ಥ್ರೂಔಟ್ ಸಕ್ಸಸ್ ಕೊರ್ಪಿನ ಸುಲಭದ ಕೆಲಸ ಆಯ್ತು ಅಂಚನೆ ಇನ್ನು ರಕ್ಷಿತಿದ್ದೇರು ತುಳು ಅತ್ರ ಮಂಗಳೂರು ಕನ್ನಡ ಬಣ್ಣ ಮಾತೆರ್ಲ ತೆಲ್ತೊಂತಿನ ಟೈಮ್ ಹೀರೋ ಬತ್ತು ಮಂಗಳೂರು ಕನ್ನಡ ಪಾತೆರ್ ನಾವು ಈ ಟ್ರೆಂಡ್ ಒಡೆಮುಟ್ಟ ಬತ್ತನ ಬಣ್ಣ ಇಂಚಪ್ಪ ಅಂಚೆ ರಡ್ಡು ಪಿಕ್ಚರ್ ಪ್ರಿವ್ಯೂ ತುಯಾರೆ ಪೋಯ ಪೂರ ಹೋಲ್ಸೇಲ್ ಓಲ ಇದು ಪಿಕ್ಚರ್ ಹೊಸತ್ತ ಮಾಡ್ತಾನ ಕನ್ನಡ ಬಣ್ಣ ಕುಡ್ಲದ ಕನ್ನಡ ಪಾಡೋದಿಲ್ಲ ಎಂತ ಮಾರಾಯ ಸಾವ ಒಂದು ಇಂಚ ಮಲ್ತನ ಪಿಕ್ಚರ್ ಹಿಟ್ ಆಪುನು ಬಂದಿನ ಫಾರ್ಮುಲಾ ಅಂದ್ರೆ ಏನೊಂದೇರು ಪಿಕ್ಚರ್ ಎಡ್ಡೌಡ್ ಅನ್ನತ್ ಮಾತ್ರ ಈ ಕಾರಣ ಡೆಫಿನೆಟ್ ರಕ್ಷಿತ್ ಆಗ ಒಂದು ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಈಸ್ ನಾಟ್ ಅರೌಂಡ್ ಇನ್ನಿತ ಈ ಕಾರ್ಯಕ್ರಮವು ಏನೆಲ್ಲ ಕೂಡ ಬಿನ್ನೇರು ಪ್ರತಿಯೊರು ಏನೆಲ್ಲ ಇದ್ದಾರೆ ಐ ಥಿಂಕ್ ಮಾತರಲ್ಲಿ ವಿಜಯನಲ್ಲಿ ಪುನಃ ಪೆಜ್ಜಿಯಲ್ಲಿ ಎತ್ತಿರಿಂದೋಜುಡು ಪೂರ ಡೆಫಿನೆಟ್ ಪ್ರಕಾಶನಲ್ಲಿ ನಾಗರಾಜಣ್ಣ ಪೂರ ಪ್ರೊಡ್ಯೂಸರ್ಸ್ ಫಿಲ್ಮ್ ಪ್ರೊಡ್ಯೂಸರ್ಸ್ ತುಳು ರಂಗು ಮಸ್ತ್ ಸೇವೆ ಮಾಡ್ತೀನಿ ಅಕಲು ಕನ್ಯಾಣ ಸದಾಶಿವಣ್ಣೆಯಲ್ಲಿರು ಕಲಾ ಪೋಷಕಿಯರು ರಾಜನ್ನೇ ಐ ಥಿಂಕ್ ಬಿಗ್ ಸ್ಟ್ರೆಂತ್ ಅಕಲು ಪೂರ ಪ್ರೊಡ್ಯೂಸರ್ಸ್ ನಮ್ಮ ರಾಜಾ ಸಿಂಗ್ ಬಾಬು ಅಲ್ಲಿರಿ ಮಲ್ಲ ಫ್ಯಾನ್ ಅರ್ನೊಟ್ಟಿಗೆ ಕೆಲಸ ಮಾಡ್ತೀನಿ ಅವಕಾಶ ತೆಗೆದು ನಿಂಗೆ ಸೊ ಪ್ರತಿಯೊಬ್ಬರು ಯಾಮಣ್ಣಗ ಇದು ಅನುಶ್ರೀ ಎಲ್ಲಿಯ ಸಾಧನೆ ಅತ್ತು ಮಲ್ಲ ಸಾಧನೆ ಕುಡ್ಲಾರ್ದು ಬೋದು ಯಾಮಣ್ಣ ಭಾರಿ ಬಂಗೋಡು ಮಿತ್ತು ಬತ್ತೀನಿ ಅಕಲು ಈ ಇಂದಿಕ್ಕೆ ಮರ್ಯಾದೆ ಕೊರ್ಪಿನ ವಿಜಯನಡ ತುಡು ಕಲ್ಪೋಡು ಒಂದು ಬೊಕ ಎಂಕ್ಲ ಯಾನು ತತ್ತದು ಬೈ ಮಿಸ್ಟೇಕ್ ಯಾನು ಕಲಾರಂಗ ಬತ್ತೇನೆ ಯಾನು ಎಲ್ಲಿ ಪೋನಾಗ ಊಲ ಪ್ಲ್ಯಾನ್ ಮಲ್ಸಿ ಅಥವಾ ಎಂಕ್ಲ ಇಲ್ಲಾಡು ಕಲಾವಿದರ ಪಾತ್ರನ ಪೆಟ್ಟು ತಿಕ್ಕೊಂಡ ನನಗೆ ಅಂಚಿನ ಇಲ್ಲಾಡ್ದು ಬರ್ತೀನಿ ನಾನು ಇಟ್ಸ್ ಅ ಮಿಸ್ಟೇಕ್ ಬಂಡೆ ಎಂಕ ನಾಟಕ ಹೋಗ್ಲ ಹೂ ಸಂಬಂಧ ಐತಿ ಗೊತ್ತಂದೆ ಇಂಚೆನೆ ಆದ ಯಾನು ಆ್ಯಕ್ಚುಲಿ ಇತ್ತೆ ಏನಲ್ಲಿ ಕೂಡ ನಾನು ಇಡೇ ತುಳು ಚಿತ್ರರಂಗೋಡು ಶುರು ಮಾಡ್ತೀನಿ ಪ್ಲೇಬ್ಯಾಕ್ ಸಿಂಗಿಂಗ್ಲ ತುಳು ಚಿತ್ರರಂಗೋಡು ಆ್ಯಕ್ಟಿಂಗ್ಲ ತುಳು ಚಿತ್ರರಂಗೋಡು ಶುರು ಮಾಡ್ತೀನಿ ಈಗ ಒಂದು 35 ವರ್ಷ ದಾಟಿನ ಸೊ ಇದೇ ಮುಟ್ಟ ಈತ ವರ್ಷ ಕಲಾ ಭೂಮಿಡ್ ಉಪ್ಪೆ ಅಂದೆ ನಾನು ದೇವರನಾಚೆ ಎಂದಿಸಿ ಆ ಬಂದ್ರೆ ಮೇರೆ ನಮ್ಮ ಗುರುಕುಲ್ ಪಂಡ್ಲಕ ಟೋಟಲ್ ಸಮರ್ಪಣೆ ಅಂತ ಪಂಡಿಸತಿ ಎಲ್ಲದ ಎನ್ನರೇಜಿ ಇನ್ನಿತ ಬೇಲೆಡು ಖುಷಿ ಪಡೆ ಪುನಃ ಕೆಲಸ ಮಾತ್ರ
ಎಂಕ್ಲ ನಾಟಕಗಳ ಸಂಬಂಧ ಇತ್ತಿದ್ದೀನಿ ಆ್ಯಕ್ಚುಲಿ ಒಂಜೇ ಕೊಂಡಿ ಉಪ್ಪುನ ಪಂಡಾಗ ಒಂಜಿ ನಾಟಕಕ್ಕೂ ಮ್ಯೂಸಿಕ್ ಮಲ್ಲೆ ಆಯ್ತಾ ನಿರ್ದೇಶಕರ್ಲ ಬರ್ದಿನಕ್ಕೂ ಮೂಲಲೇರು ಆಯ್ತಾ ಲೈಟ್ ಮಲ್ದಿನ ಟೆಕ್ನಿಷಿಯನ್ ಮೇಜರ್ ಟೆಕ್ನಿಷಿಯನ್ ಮೂಲಲೇರು ನಮ್ಮ ಏನ ಸುರುತ ಚಿತ್ರನು ಕ್ಲಾಪ್ ಮಲ್ದಿನ ಮನೋಹರ್ ಪ್ರಸಾದ್ ಬೊಕ್ಕ ಈಗ ಚಿನ್ನ ಆಸ್ ಡನ್ ದ ಟೆಕ್ನಿಕಲ್ ಪೋರ್ಷನ್ ಯಾನ್ ಲೈಫ್ ಒಂಜಿ ನಾಟಕ ಒಂದು ಮ್ಯೂಸಿಕ್ ಅನ್ನು ಮಾಡಿದೆ ಹಿಡಿದು ಬೊಕ್ಕ ಡೆಫಿನೆಟ್ ಫಿಲ್ಮ್ ಹೋಗ್ತೀನಿ ಇಂಚಿನ ನನಲತ್ ನಾಟಕ ಯಮನ ತುಳು ನಾಟಕ ರಂಗ ದುಂಬು ಕನ್ನಡಗ ಒಂಜಿ ಬಂಪಿನಿ ಎಲ್ಲಿಯ ಜಾಗ ಬೇತೆ ಬೇತೆ ಕಡೆಟ ಮಲ್ತೆ ಶೋ ಮಲ್ಪರ ಆಪಜಿ ಮುಲುಪುನು ಉಡುಪಿಗೆ ಪೋಂಡ ಬಂದ ಅಪ್ಪನು ಕಾಸರಗೋಡು ಆತೆ ಏರಿಯಾಡ ಮಲ್ತದ್ದು ಈತ ಶೋ ಮಲ್ಪುನು ಇಂಪಾಸಿಬಲ್ ಜಾಬ್ ಕನ್ನಡ ಚಿತ್ರಾಂಗಡ ಕನ್ನಡ ನಾಟಕ ಪಂಡ ಥ್ರೂಔಟ್ ಸ್ಟೇಟ್ ಒಪ್ಪೋನು ಮತ್ತು ಇಂಚಿನ ಈ ಊರು ನಾಟಕ ನನ್ನಲ್ಲ ಟ್ರೆಂಡ್ ಬೇತೆ ಕಡೆ ಪೂರ ಸೈಯೊಂದುಂಡು ನಾಟಕ ರಂಗ ಸೈಯೊಂದುಂಡು ಮಾತ್ರ ಮೂಲು ಇತ್ತಿನಾದ ಬ್ರೆತ್ ಸ್ಕಿಟ್ ಅವಾರ್ಡ್ ಈ ಬಲೆ ತೆಲಿಪಾಲೆ ಅಂಚಿನ ಕಾರ್ಯಕ್ರಮ ಏತ ಹೊಸ ಆರ್ಟಿಸ್ಟ್ ಬೈದಾರೆ ಹೊಸ ಸ್ಟಾರ್ ನಕಲು ಪುಟ್ಟಿದ್ದೇರು ಇಂಚಿನ ಕಲಾಸೇವೆ ಮಲ್ಪುನ ವಿಜಯಣ್ಣೆ ನನಲಾತ ಮಲ್ಪಾಡು ಡೆಫಿನೆಟ್ ಆಗಿ ಒಟ್ಟಿಗುಲ್ಲ ಎಂಕಲ್ ಒಂದು ಪಿಕ್ಚರ್ ಮಲ್ಪುನ ಹಿಡಿತೇನೆ ದುಂಬು ಒರಿಯರ್ದವ್ರಿ ಅಸಲು ನಮ್ಮ ರತ್ನಕರಣ್ಯ ಮೂಲ್ಯರು ಆ ಡೈರೆಕ್ಟ್ ಮಲ್ಪೊಡಿತ್ತೆ ನಾವು ಪ್ರಾಜೆಕ್ಟ್ ಎದುರು ಪೋಯ್ಜಿ ತುಳು ಚಿತ್ರಾಂಗಡ ಇತಿಹಾಸಡು ಒರಿಯರ್ದವ್ರಿ ಅಸಲು ಒಂಜಿ ಜಂಪಿಂಗ್ ಫ್ಯಾಕ್ಟ್ರ್ ಅಲ್ತರದ್ದು ಬೊಕ್ಕ ವರ್ಷ ಕಂಟಿನ್ಯೂಸ್ ಪಿಕ್ಚರ್ ಬರ ಸುರ ಅವು ತೋಜಾತಕೊಳ್ಳ ನೂತಿನ ಬಲ್ಪೊಲಿಯಿಂದ ಸೊ ಇಂಚಿನ ಕಲಾಸಭೆ ನಲ್ಲ ವಿಜಯಣ್ಣೆ ಮಲ್ಪಾಡಿ ಇಡೀ ತಂಡವು ಪಿರ ಶಿವದೂತ ಗುಳೆಗಿದೆ ಇಡೀ ತಂಡವು ಅಭಿನಂದನೆಗಳು ನನಲ ಮೆತ್ತು ಬೋರ್ಡು ನನಲ ಯಾರು ನಿಕ್ಕನೊಟ್ಟಿಗೆ ಏಪಲ ಉಲ್ಲೆ ಅಂತ ಬಂದ ಇಷ್ಟಪಡೋದು ಥ್ಯಾಂಕ್ ಯು ಮಾತೆರೆಗ್ಲ ನಮಸ್ಕಾರ ಇನಿ ಯಾನು ಮೂಲ್ ಗೆಸ್ಟ್ ಆದಲ ಕದಲ ಬೈಜಿ ಯಾನು ಶಿವದೂತ ಗುಳಿಗ ನಾಟಕದ ಭಯಂಕರ ಮಲ್ಲ ಫ್ಯಾನ್ ಸೊ ಇನಿ ವಿಜಯ್ ಸರ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ 555ನೇ ಶೋ ಸಕ್ಸಸ್ಫುಲಿ ಅವಲ ಖಾಲಿ ಒಂಜಿ ಅವ್ ನಂಬರ್ ಪಂಪು ನಂಚಿತ್ತಿನ ಅಂತಂದೆ ಪ್ರತಿಯೊಂಜಿ ಶೋಲ ಒಂಜಿ ಸೂಪರ್ ಹಿಟ್ ಶೋ ಆತಂದು ಸೊ ಯಾನೊಂದೇನು ಬ್ಯಾಂಗ್ಳೂರು ತೂದಿತ್ತೆ ಮಾತ ಕಲಾವಿದರ್ನ ಮಲ್ಲ ಅಭಿಮಾನಿ ಯಾನು ಬೊಕ ಅಪ್ಪಾಗ ಗುರುಗಳು ಪನೋದಿತ್ತೇರು ನಮ್ಮ ನೆಲದ ಸಂಸ್ಕೃತಿನ ನಮ್ಮ ಏಪಲ ದುಂಪು ಕನ್ನಡದು ಆ ವಿಷಯದ ಕೂಡ ಏಪಲ ನಂಬರ್ 1 ನಮ್ಮ ನೆಲದ ಸಂಸ್ಕೃತಿನ ಏಪಲ ಎದುರು ಕಂಡ್ರೆ ದುಂಪು ಕಂಡ್ರೆ ಕುಡ್ಲದ ಏಪಲ ಪ್ರೋತ್ಸಾಹ ಕೊಡ್ಪೇರು ಅವು ರಿಷಬ್ ಶೆಟ್ರನ ಕಾಂತಾರ ಅವಾರ್ಡ್ ರಕ್ಷಿತ್ ಶೆಟ್ಟರ್ನ ಪಿಲಿಯೇಸ ಅವಾರ್ಡ್ ಇಜ ರಾಜ್ಬಿ ಶೆಟ್ರನ ಮಂಗಲದೇವಿ ಎದುರು ಆರು ಪಾಡ್ದಿನ ನಲಿಕೆ ಅವಾರ್ಡ್ ಸೊ ನಮ್ಮ ಮಾತ ಕಲಾವಿದರು ಸೇರಿದು ಒಂಜಿ ತುಳುನಾಡ್ದು ಒಂಜಿ ಸಂಸ್ಕೃತಿನ ಏಪಲ ಎದುರ್ಕೊಂಡೊಂದುಲ್ಲೇರು ಎಂಕಿನಿ ಮಸ್ತ್ ಖುಷಿ ಆವೊಂದುಪ್ಪುನ ಒಂಜಿ ವಿಷಯದ ಪಂಡ ಈ ವೇದಿಕೆಡು ನಾನು ಗುರುಕಿರಣ್ ಸರ್ನ ಬರಿಟು ಕುಲ್ದೆ ಎಂಕ್ ಅವೇ ಮಲ್ಲ ವಿಷಯದ ಪಂಡ ಎಂಕ್ ವೇದಿಕೆ ಮಲ್ಲ ವೇದಿಕೆಡು ಒಂಜಿ ಪಾತೆರ್ರೆ ಒಂಜಿ ಅವಕಾಶ ಕಲ್ಪಿಸಾದು ಕೊಡ್ತೀನಿ ನಮ್ಮ ಮೋಕೆದ ಗುರುಕಿರಣ್ ಸರ್ ಸೊ ಆರೆಗೆ ಫಸ್ಟ್ ಆಫ್ ಆಲ್ ನಾನು ಲೈಫ್ ಲಾಂಗ್ ಥ್ಯಾಂಕ್ಫುಲ್ ಇಲ್ಲ ಇಲ್ಲಿ ಕೊಡೋರೆ ನಾನು ಆರೆಗೆ ಥ್ಯಾಂಕ್ ಯು ಪನ್ನೋದಿಲ್ಲ ಥ್ಯಾಂಕ್ ಯು ಗುರುಜಿ ಆ್ಯಂಡ್ ವಿಜಯ್ ಸರ್ ಮಸ್ತ್ ಎಡ್ಡೆ ಅವಾರ್ಡ್ 555 ಒಂಜಿ ಶೋಗಳ ಅವಾರ್ಡ್ ನಮಗೆ ರಕ್ಷಿತ್ ಶೆಟ್ಟರ್ ಕಾತೊಂದಿತ್ತೇರು ಪಾತೆರೋಡು ಬಂದು ಸೊ ಅರ್ಣ ಪರವಲ್ಲ ಯಾರು ಮಾತೆರಗ್ಲ ಕಂಗ್ರ್ಯಾಚುಲೇಷನ್ಸ್ ಪರ್ಪೆ ಎಂಕುಲ್ ನಾಟಕ ತೂವರೆ ಈ ನಿಕ್ಲೆ ಎತ್ತು ಕಾತೊಂದಿಲ್ಲ ರಾತೆ ಎಂಕುಲ ಕಾತೊಂದಿಲ್ಲ ಸೊ ನಾಟಕ ತೂಕ ಪಾತೆರೊಂತೆ ಕಮ್ಮಿ ದಿಕ್ಕ ನಿಕ್ಲಿನ ಪ್ರೀತಿ ಆಶೀರ್ವಾದ ಏಪಲ ಇಂಚಿನ ಪೋಡು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಶೆಟ್ಟರ್ನ ಪ್ರೊಡಕ್ಷನ್ಸ್ ವಿಜಯನ ಕುಡಂಜಿ ಪ್ರಸ್ತುತಿ ತಾಕಿದ ಮಾನದಿಗೆ ಬರಡು ಆ ಚಿತ್ರ ಡಾಕ್ಟ್ರ ಭಟ್ರ ಜ್ವರ ನಂಚಿನ ತಾಟಿ ತುಂಬು ಒಳ್ಳಿ ಪರದಲ್ಲಿ ರಾರಾಜಿಸರ ತಯಾರಾದ ನಂಚಿನ ಚಿತ್ರ ಡಾಕ್ಟ್ರ ಭಟ್ರ ಬಾರಿ ಪರ್ವದ ಒನಸು ಮಲ್ತಂದ ಅಣ್ಣಗ ಕಡೆಗೆ ನಮ್ಮ ಪಾಯಸನ ಅತ್ತಿನ ಗುಲಾಬ್ ಜಾಮೂನ ಬತ್ತನ ಬಾರಿ ಖುಷಿ ಆಪನ ಇರೇಕ ಅಂಡ ಒಂಜಿ ಗುಲಾಬ್ ಜಾಮೂನ್ ಬೋರ್ನ ರಕ್ತ ಪೂರ್ಣ ಅಣ್ಣ ಏತೋ ಜನಕ್ಕೆ ನನಾತು ಖುಷಿ ಆಪನು ಕುಡೊಂಜಿ ಚಿತ್ರಲ ಐತೆ ಪರಿಯರ ತಯಾರಾದ ನಾವು ದಾದಾನ ಪದದುಗ ಶಿವದೂತ ಗುಳಿಗೆ ಚಿತ್ರ ಚಲನಚಿತ್ರವಾದ ಪರಿಯರ ತಯಾರಾದ ಇದರ ನಾಟಕ ಪ್ರದರ್ಶನ ಯಶಸ್ವಿ ಪ್ರದರ್ಶನ ಪಡೆ ನಂಚಿನ ಶಿವದೂತ ಗುಳಿಗೆ ಚಿತ್ರರಂಗಡು ಬತ್ತದ ಮಿಣಿಕೆರೆ ಒಂದು ಬೊಳ್ಳಿ ಪರದ ಮಿತ್ತು ರಾರಾಜಿಸರ ಪುಣಂಚಿನ ಶಿವದೂತ ಗುಳಿಗೆ ದುಂಬು ಬರಿಯರ ಪುಣಂಚಿನ ಚಿತ್ರ ಸುರುಟು ಡಾಕ್ಟ್ರ ಭಟ್ರ ಪಂಪಿನಂಚಿನ ಚಿತ್ರ ಬರ್ತದೆ ಅವು ಆಯ್ತು ಬೊಕ್ಕ ಕಡೆಕ ಬರಿಯರ ಒಂದು ಶಿವದೂತ ಗುಳಿಗೆ ಚಿತ್ರ ಜೋರಾಗಿ ನಂಚಿನ ತಾಟಿ ಬರಡು ರಡ್ಡು ಚಿತ್ರದ ಪೋಸ್ಟರ್ ಬಿಡುಗಡೆ ವೇದಿಕೆಗೆ